ಗಾಂಧಿ ಜಯಂತಿ ಪ್ರಯುಕ್ತ ಪಡುಬಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹಾಮಂಡಲದ ಮಾಜಿ ಅಧ್ಯಕ್ಷ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಸಾಗರ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಮಾಡಿ ತೋರಿಸಿದ್ದಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ಕನಸು ಏನಂದ್ರೆ ವಿಶ್ವಗುರು ಆಗ್ಬೇಕಂತ. ವಿಶ್ವಗುರು ಆಗ್ಬೇಕಾದ್ರೆ ನಾವು ಎಲ್ಲದರಲ್ಲೂ ಮುಂದುವರಿಬೇಕು. ಎಲ್ಲ ಯಾವ ಅಭಿಪ್ರಾಯದಲ್ಲೂ ರಾಮರಾಜ್ಯದ ಕಲ್ಪನೆ ಅದು ಗಾಂಧೀಜಿಯವರ ಕಲ್ಪನೆ. ಆ ಕಲ್ಪನೆಯನ್ನು ಇಂದು ನಾವು ನೋಡ್ತಾ ಇದ್ದೇವೆ.